ಎಸ್, ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತಹ ವಿಡಿಯೋ. ಇದು 3 ದಿನಗಳ ಹಿಂದೆ ಪ್ರೇಕ್ಷಕ ಒಬ್ಬ ಈ ಒಂದು ಸಿನಿಮಾವನ್ನು ನೋಡಿದಾಗ ಅವರಿಗೆ ದೈವದ ಆಹ್ವಾನ ಆಗಿರುವಂತಹ, ಆವೇಶ ಆಗಿರುವಂತಹ ರೀತಿಯಲ್ಲಿ ಅವರು ಮಾಡಿರುವಂತಹ ಒಂದು ವಿಚಾರ. ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ವಿಮರ್ಶೆಗಳು ಈಗಾಗಲೂ ಕೂಡ ನಡೀತಾ ಇದೆ, ಈಗಲೂ ಕೂಡ ನಡೀತಾ ಇದೆ, ಎಷ್ಟರ ಮಟ್ಟಿಗೆ ಮಾತಾಡಬೇಕು. ಜೊತೆಗೆ ಈ ಚಿತ್ರ ಪ್ರೀಮಿಯರ್ ಶೋ ಆದಾಗಲೂ ಕೂಡ ಮಹಿಳೆಯು ಕೂಡ ಜೋರಾಗಿ ಬೊಬ್ಬೆ ಹಾಕಿದಂತಹ ವಿಚಾರ, ಆ ಸಂದರ್ಭಗಳು ಕೂಡ ಥಿಯೇಟರ್ನಲ್ಲಿದ್ದಂತಹ ವ್ಯಕ್ತಿಗಳು ಬೆಚ್ಚಿ ಬಿದ್ರು. ಕಾರಣ ಇದೆಲ್ಲವೂ ಕೂಡ ಈ ನಮ್ಮ ಮಣ್ಣಿನಲ್ಲಿ ಹಾಸು ಹೊಕ್ಕಾಗಿರುವಂತಹ ಒಂದು ಭಾವನಾತ್ಮಕ ವಿಚಾರ, ದೈವಗಳ ವಿಚಾರವಾಗಿ ನಾನಿಬ್ಬರಲ್ಲೂ ಕೂಡ ಈ ಒಂದು ಘಟನೆಯ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತೇನೆ. ತಮ್ಮಣ್ಣ ಶೆಟ್ಟಿ ಅವರು. ಎಸ್ ಸರ್. ನೋಡಿ, ಇದೀಗ ಒಂದು ಈ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳೆಲ್ಲ ಗ್ರಾಮಾಂತರ ಪ್ರದೇಶದ ಅನೇಕ ಜನರನ್ನ ಈಗ ಎಲ್ಲರನ್ನು ಮಲ್ಟಿಪ್ಲೆಕ್ಸ್ ಒಳಗೆ ಸಿನಿಮಾ ನೋಡುವಾಗೆ ಮಾಡಿದ್ದು ಕಾಂತಾರ ಇರ್ಬೋದು ನನ್ನ ಅಭಿಪ್ರಾಯ. ಕೆಲವು ಜನಕ್ಕೆ ಒಂದು ಬೇರೆ ಬೇರೆ ಕಡೆಗಳಿದ್ದು ಅದರ ಒಳಗಡೆ ಬಂದು ಅನುಭವದ ಕೊರತೆಯಲ್ಲಿ ಒಳಗಡೆ ಬಂದಾಗ ಮಲ್ಟಿಪ್ಲೆಕ್ಸ್ ಒಳಗಿನ ವಾತಾವರಣ ಹೇಗಿರ್ತದೆ ಸರ್? ಹೊರಗಿನ ವಾತಾವರಣ ಇಲ್ಲ, ಅಲ್ಲಿರುವಂತಹ ಶಬ್ದಗಳು ಅದೆಲ್ಲ ಮ್ಯೂಸಿಕ್ ಅದೆಲ್ಲ ಬರುವಾಗ ಅದೆಲ್ಲ ಕೆಲವೆಲ್ಲ ಈ ಶರೀರದಲ್ಲಿ ಯಾವುದನ್ನೊಂದು ಅತಿಯಾಗಿ ತೆಗೆದುಕೊಂಡಾಗ ಶರೀರದಲ್ಲಿ ಒಂದು ಬದಲಾವಣೆ ಆಗ್ತದೆ. 10,000ದಲ್ಲಿ ಒಂದೊಂದು ಘಟನೆಗಳು. ಕತ್ತಲೆ ಕೋಣೆಯಲ್ಲಿ ನೀವು ಕರೆಂಟ್ ಹೋದಾಗ ಬಂದಾಗ ನೀವು ನೀವು ಗೊಬ್ಬೆ ಆಗ್ತೀರ ಅದ್ರ ಜೊತೆ. ಈಗ ಅದನ್ನು ನೋಡಿದಾಗ ಅದೇ ರೀತಿಯ ಒಂದು ವಾತಾವರಣದಲ್ಲಿ ಇದು ಆದದ್ದು. ಮತ್ತೆ ಈಗ ಶರೀರದಲ್ಲಿ ನಡುಗಿದ ತಕ್ಷಣ ಆತನನ್ನು ಗುಲಿಗ ನಾವು ಪಂಜುರ್ಲಿಯನ್ನಾಗಿ ನಾವು ಗುರುತಿಸಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ದೈವ ನರ್ತಕರಾಗಲಿ ದೈವದ ವಿಚಾರದಲ್ಲಾಗಲೂ ನಮಗೆ ಅನೇಕ ಜನ ಗಮನಿಸಬೇಕಾದದ್ದು, ಈಗ ನಮಗೆ ದೈವ ನರ್ತಕರು ಇರ್ತಾರೆ, ಹೆಚ್ಚಿಗೆ ನಾವು ಕೂದಲು ಬಿಟ್ಟಿರ್ತಾರೆ. ಅವರಿಗೆ ಆ ಸಮಯದಲ್ಲಿ ನಿಮಗೆ ಬರುವಾಗ ಅವರ ಮೊದಲ ನೀವು ತಲೆ ಕೂದಲಿನ ಕೆಳಗಿನ ಭಾಗದಿಂದ ಅಲುಗಾಡ್ಲಿಕ್ಕೆ ಶುರುವಾಗುದು. ನೆನಪಿಡಿ, ತಲೆ ಕೂದಲಿದೆ ಅಲ್ವಾ, ಪ್ರಾರ್ಥನೆ ಆಗ್ತಾ 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 ಪ್ರಾರ್ಥನೆ ಆಗದೆ ಯಾವ ದೈವ ಈಗ 2 ಕಡೆ ಈಗ ಇದು ಇಲ್ಲಿಯ ವಾತಾವರಣ ನೋಡಿ ಅದರೊಟ್ಟಿಗೆ ಅದನ್ನು ಮನಸ್ಸಿಗೆ ತುಂಬಿಸಿ ಅವನಿಗೆ ಶಾರೀರಿಕವಾಗಿ ಬಂತು. ಅದು ಯಾವುದೇ ಕಾರಣಕ್ಕೂ ಅದು ಶಾರೀರಿಕವಾಗಿ ಸ್ವಲ್ಪ ಮನಸ್ಸಿಗೆ ಹಚ್ಕೊಂಡು ಬಂತು. ಆದರೆ ದೈವದ ಕಾಲದಲ್ಲಿ ಯಾವ ರೀತಿ ಅದು ಆವೇಶಗಳು ಬರ್ತದೆ ಅಂತ ಹೇಳಿದ್ರೆ, ನೀವು ಪ್ರಾರ್ಥನೆ ಮಾಡಿದ ತಕ್ಷಣ ಶರೀರದ ಕೂದಲನ್ನು ಅಲುಗಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೆಲ್ಲ ಶರೀರದ ಕೂದಲು ಇದೆಲ್ಲ ಅದು ಬಿಟ್ಟಿದೆ, ಅದು ಅಲ್ಲಿಂದ ಮತ್ತೆ ನೀವು ಎಷ್ಟೇ ದೊಡ್ಡ ವಿಶಾಲ ಅಣಿಗಳೀಗ ಈಗ ನಮ್ಮ ಮಾಣಿ ಅನಂತ ಇಲ್ಲಿ ಎಲ್ಲ ನೋಡುವಾಗ ನೀವು ಅಷ್ಟು ಶರೀರ ಚಿಕ್ಕದು, ಅಷ್ಟು ದೊಡ್ಡ ಒಂದು 80-100 kg ವೆಯ್ಟಿನ ಭಾರ ಹಾಕಿದ್ರು ಕೊನೆಯ ಪಾಂಬುಡಿಕಾಯಿ ಅಂತ ಇದೆ, ಅದರ ಹಿಂದುಗಡೆ ಒಂದು ಚವಲವನ್ನು ಕಟ್ಟಿರ್ತಾರೆ ನೋಡಿ, ನೀವು ಅದನ್ನು ಗಮನಿಸಬೇಕು. ಅಲ್ಲಿ ಈಗ ಇದಾಗೋದು ಮತ್ತೆಲ್ಲ ಅಂದರೆ ಆವೇಶಗಳಿಗೂ ದೈವಾರಾಧನೆ ನರ್ತಕನಿರ್ಬೋದು ಇದು ಇರ್ಬೋದು, ಎಲ್ಲೇ ಇದ್ರೂ ಪ್ರಾರ್ಥಿಸದೆ ಶರೀರವನ್ನ ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ, ಪ್ರಾರ್ಥಿಸದೆ ಆಗುವುದಿಲ್ಲ. ದೈವ ಇಲ್ಲ. ಮತ್ತೆ ಪ್ರಾರ್ಥಿಸದೆ ಒಂದು ವೇಳೆ ಅಲ್ಲಿ ಇದು ರಾಜನ್ ದೈವಕ್ಕೆ ನೀವು ಕಲಸದಾರಿಯ ಕೆಲಸ ಮಾಡಿ ಇದು ಮಾಡುವಾಗ ಬರಬೇಕು. ಆದರೆ ಅದು ಖಂಡಿತವಾಗಿಯೂ ಅದು ದೈವ ಆ ರಾಜನ್ ದೈವ ಪ್ರವೇಶ ಮಾಡಲಿಕ್ಕೂ ಆಗೋದು, ಪ್ರವೇಶ ಆಗಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕೈಗೆ. ಇನ್ನೊಂದು ಕಡೆ ಕುಟುಂಬದ ಪಾತ್ರಿಗಳಲ್ಲೆಲ್ಲ ಪ್ರಾರ್ಥನೆ ಆಗುವಾಗ ತನ್ನಷ್ಟೇ ತಾನೇ ಅವನಿಗೆ ಶರೀರಕ್ಕೆ ಬರುವಂತ ಮನೆದೇವರು ಈ ಕುಟುಂಬ ದೈವ ಅಂತ ಅಲ್ಲಿ ಎಲ್ಲ ನಿಮ್ಗೆ ಕೆಲವೆಲ್ಲ ಆದಾಗ ಅದಕ್ಕೆ ಬಂದಾಗ ಅನೇಕ ಕೆಲವು ಹೆಂಗಸರು ಕೆಲವೆಲ್ಲ ದರ್ಶನಗಳೆಲ್ಲ ಬರುವಂತದ್ದು ಅದೆಲ್ಲ ಇದೆ ಅನೇಕ ಕಡೆಗಳಲ್ಲಿ. ನೀವು ಇಲ್ಲಿ ಮಾತ್ರ ಅಲ್ಲ, ಬಹುಶಃ ನಾನು ನಿಮ್ಗೆ ಕೆಲವು ಕ್ರಿಶ್ಚಿಯನ್ ಕಾರ್ಯಕ್ರಮ ನಡೆಯುತ್ತದೆ, ಅವ್ರದ್ದೊಂದು ಪ್ರಾರ್ಥನಾ ಕಾರ್ಯಕ್ರಮ ಅಂತ ಇದೆ, ಅಲ್ಲಿಯೂ ಈ ತರ ಒಂದು ದರ್ಶನಗಳು ಬರ್ತಾ ಇದೆ, ನೀವು ನೋಡ್ತೀರಿ, ನೀವು ಅಲ್ಲಿ ಬರ್ತಾರೆ. ಬಟ್ ಇದು ಏನು ಅಂತ ಹೇಳಿದ್ರೆ ಅವರ ಮನಗಳೊಳಗಡೆ ಈಗ ಅನೇಕ ಕಡೆಗಳೆಲ್ಲ ಮುಂಚೆ ಎಲ್ಲ ತಾಯಿ ತಂದೆ ಏನಾದರೂ ತೀರಿ ಹೋದಾಗ ಅಲ್ಲಿ ಮನೆಯಲ್ಲಿ ಪ್ರಿಯವಾದ ವ್ಯಕ್ತಿ ತೀರಿ ಹೋದಾಗ ಅವ್ರು ಅದೇ ರೀತಿ ಹಾವಭಾವಗಳು ಬರುವಂಥ ಅದೇ ರೀತಿ ಬರ್ತದೆ. ಅದು ಅಂದರೆ ಪೂರ್ತಿ ಹಚ್ಚಿಕೊಂಡಾಗ ಬರುವಂಥ ಇದ್ರ ಒಳಗಡೆ ಬಂದದ್ದು ಇವ್ರೀಗ ಈಗ ಥಿಯೇಟರಲ್ಲಿ ಇರುವಂಥ ಯಾರು ನಿಮಗೆ ಕಾಣ್ತಾರೆ ಇವರು ಪಕ್ಕ ನಾವೆಲ್ಲ ರಿಷಬ್ ಶೆಟ್ಟಿ ನಿರ್ದೇಶನದ ಹೀರೋ ಮಾಡಿದಂಥ ಒಂದು ಚಿತ್ರಕ್ಕೆ ಟಿಕೆಟ್ ತೆಗೆದು ಬಂದದ್ದು, ಇವರು ಪಕ್ಕ ಪಂಜುರ್ಲಿಯನ್ನು ನೋಡ್ಲಿಕ್ಕೆ ಬಂದವರು, ಗುಲಿಗನನ್ನೇ ನೋಡ್ಲಿಕ್ಕೆ ಬಂದ ಮನಸ್ಸಿನಲ್ಲಿ. ಈಗ ಗುಲಿಗೆ ಭಯಂಕರ, ಗುಲಿಗೆ ಎತ್ತೆ ಬರ್ಪಿ, ಗುಲಿಗೆ ಎತ್ತು ಬರ್ತೇವೆ ಅದನ್ನ ಸ್ಟಾರ್ಟ್ ಅದು ನಿಮ್ಗೆ ಆವೇಶಗಳೆಲ್ಲ ಆ ದೈವಾರಾಧನೆಯಲ್ಲಿ ಬರುವಂತದ್ದು ಎಲ್ಲವೂ ಈಗ ಜನರು ಸುಲಭದಲ್ಲಿ ಅದಕ್ಕೆ ಹೆಸರಿಡ್ತಾರೆ. ದರ್ಶನ ಬಂದಾಗ ಅವನು ಭೂತ ಬಂತು, ದರ್ಶನ ಯಾರೇ ಆಗ್ಲಿ ಮುಂಚಿನ ಕಾಲದಲ್ಲಿ ಹಾಗೆ ಗೊಬ್ಬೆ ಹಾಕಿದ್ರೆ ಭೂತ, ದರ್ಶನ ಬಂದಾಗ ಭೂತ. ಇದೆಲ್ಲ ಏನಂತ ಹೇಳಿದ್ರೆ ಇದೆಲ್ಲ ಮನುಷ್ಯ ಈಗ ನಾವು ಇಂಥ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋದ ಕೆಲವು ಕಡೆ ಆಸ್ತಿಕತೆಯನ್ನು ಉಳಿಸ್ಲಿಕ್ಕೆ ಹೋಗಿ ನಾವು ಕೆಲವು ಕಡೆ ನಾಸ್ತಿಕರಾಗ್ತೇವೆ. ಈಗ ನಮ್ಮನ್ನೊಂಥರ ನಾಸ್ತಿಕರಾಗಿ ಚಿತ್ರೀಕರಿಸುವವರು ಇದ್ದಾರೆ. ಈಗ ಒಂದು ವರ್ಗಕ್ಕೆ ಈಗ ನಾವು ಹೇಳ್ತಾ ಇದ್ದೇವೆ ನೋಡಿ, ಮೂಲ ಇದೆಲ್ಲ ಇರಲಿಲ್ಲ, ಈ ದರ್ಶನಗಳು ಪಾರಿ ಗೀರಿ ಇರಲಿಲ್ಲ, ಇದನ್ನು ವ್ಯವಹಾರಕ್ಕೆ ಕೊಂಡೋಗ್ಬೇಡಿ, ನಿಮಗೆ ವೃತ್ತಿ ಮಾಡಲಿಕ್ಕೆ 1000 ಇದೆ, ಬೇರೆ ಬೇರೆ ಇದೆ, ಮಾಡ್ಕೊಳ್ಳಿ, ದೈವವನ್ನೇ ಯಾಕೆ ಇಟ್ಕೊಳ್ತೀರಿ ನೀವು, ದೈವವನ್ನು ನಾವು ಆವಾಗ ನಾವು ಇದನ್ನು ಮಾಡಿದಾಗ ಏನು ಹೇಳ್ತಾರೆ, ನಾವು
ನಾವೊಂದು ನಾಸ್ತಿಕರಾಗ್ತೇವೆ. ಹಾಗಾಗಿ ಇದು ಎಲ್ಲವೂ ಏನು ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಹಚ್ಚಿಕೊಂಡದ್ದು ಹೊರಗೆ ಬರುವಂಥದ್ದು. ಇಂಥ ಜಾಗದಲ್ಲಿ ಆಗುವಂಥ ದರ್ಶನಗಳಿರ್ಬೋದು, ಬೇರೆ ಇದು ಯಾವುದು ನಿಮಗೆ ಆ ಪಂಜುರ್ಲಿಯ ಪ್ರಭಾವ ಇದರಲ್ಲ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡದ್ದು, ಪಂಜುರ್ಲಿಯನ್ನು ನೋಡಲಿಕ್ಕೆ ಬಂದು ಪಂಜುರ್ಲಿಯಾಗಿ ಈಗ ಬರ್ತಂತಾದಾಗ ಬಂದದ್ದು. ಅದು ಯಾವುದೇ ಕಾರಣಕ್ಕೆ ಅದು ಅಲ್ಲಿ ದೈವ ಪ್ರವೇಶ ಆದದ್ದು ಸಾಧ್ಯವೇ ಇಲ್ಲ. ಅಭಿಲಾಷ್ ಅವರು ಈ ಒಂದು ವಿಚಾರ ಚರ್ಚೆ ಆಗ್ತಾ ಇರುವಂತದ್ದು ಬಹಳಷ್ಟು. ಯಾಕಂದ್ರೆ ಮಹಿಳೆಯು ಕೂಡ ಅದೇ ರೀತಿ ಬೊಬ್ಬೆ ಹಾಕಿರುವಂತದ್ದು, ತದನಂತರ ಮಾನಸಿಕವಾಗಿ ಅವರಿಗೆ ಆಗುದಿಲ್ಲ, ಒಪ್ಲಿಕ್ಕೆ ಇಲ್ಲ, ಇಲ್ಲ ಸಾಧ್ಯ. ಅವರ ಮಾತಿನ ನಾನು ಸಹಮತದ್ದು. ದೈವಾರಾಧನೆ ಅದರ ಒಂದು ಚೌಕಟ್ಟುಂಟು. ಓಕೆ, ಎಣ್ಣೆ ಬುಳ್ಳ್ಯದಿಂದ ಗಗ್ಗಾರದ ಬುಳ್ಳೆ ಪಿರಿ ಬುಳ್ಳ್ಯ ಒಂದು ಸಂಪ್ರದಾಯ ನಮ್ಮಲ್ಲಿ ಚಂದದಲ್ಲಿ ಉಂಟು. ಓಕೆ, ಈಗ ದರ್ಶನ ಪಾತ್ರೆಯಾಗಿರೋ ನಾನು ಕೂಡ ಅಲ್ಲ, ಭೂತ ಕಟ್ಟುವವರು ಕೂಡ ಪ್ರಾರ್ಥಿಸಬೇಕು. ಶಬ್ದಕ್ಕೆ ಈ ತಾಸೆ ಪೆಟ್ಟಿಗೆ ಹೇಳ್ತೇನೆ, ಸಿನಿಮಾ ಅಲ್ಲ, ನಮಗೆ ದೈವಾರಾಧನೆ ನಡೆಯುವ ರಂಗದಲ್ಲಿ ಕೂಡ ಇಂಥ ವಿಷಯಗಳು ಕಾಣ್ ಬರ್ತದೆ. ಒಬ್ಬ ಸಭೆಯಿಂದ ಎದ್ದು ಓಡಿಕೊಂಡು ಆವೇಶ ಬಂದಾಗೆ ಮಾಡುದು, ಮತ್ತೆ ಅದನ್ನು ವಿಮರ್ಶೆ ಮಾಡಿಕೊಂಡು ಹೋಗುವಾಗ ಆಗ ಅವ್ರು ಹೇಳಿದ ಅವರ ಕುಟುಂಬದ ಪ್ರೇತದ ಏನೋ ವಿಚಾರಗಳು ಮೈಂಡ್ ಏನೋ ಒಂದು ಅವನಲ್ಲಿ ಇರೋ ತಪ್ಪಿತಸ್ಥ ಭಾವನೆ, ಅವನ ಒಳಗೇನ ಏನೋ ಇರೋ ತಪ್ಪಿತಸ್ಥ ಭಾವನೆ, ಅವನವನ ಕುಟುಂಬದ ಮನೆಗೆ ಹೋಗೋದೇನೋ ಕಾಲ. ಈ ಸಿನಿಮಾದಲ್ಲಿ ಇದು ಪಂಜುರ್ಲಿ ಎಂತ ಹಾಗೆ